ಆದರ್ಶ ವ್ಯಕ್ತಿಗೆ ಹುಟ್ಟು ಮತ್ತು ಸಾವು ಎರಡು ಮಾತ್ರ ಅಲ್ಲ, ಅವುಗಳೆರಡರ ಮಧ್ಯೆ ಇರುವಂತಹ ಬದುಕಿನ ಆ ಸಾರ್ಥಕ್ಯ ಬದುಕನ್ನು ಸಾಗಿಸಿದಂತಹ ರೀತಿ ಅದು ಆ ವ್ಯಕ್ತಿಯ ಜೀವನ ಮಾತ್ರ ಅಲ್ಲ, ಮರಣಾನಂತರವೂ ಕೂಡ ಶಾಶ್ವತವಾಗಿ ಸಮಾಜದಲ್ಲಿ ನೆಲೆಯಿರುತ್ತದೆ. ಆದ್ರೆ ಆ ವ್ಯಕ್ತಿ ಇಡೀ ಸಮಾಜದಲ್ಲಿ ಗೌರವಿಸಲ್ಪಡ್ತಾರೆ. ಬಹುಶಃ ಈ ಮಾತಿಗೆ ಪೂರಕವಾಗಿ ಇವತ್ತು ಸಮಾಜ ಸೇವಕಿಯಾಗಿ ಅನೇಕ ಬಡಬಗ್ಗರ ಕಷ್ಟಗಳಿಗೆ ಸ್ಪಂದಿಸಿ ನೆರವಾಗಿ ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ ಸಂಘ ಸಂಸ್ಥೆಗಳಿಗೆ ನೆರವನ್ನು ಕೊಟ್ಟು ಇವತ್ತು ಸಮಾಜದಲ್ಲಿ ಹೆಸರನ್ನು ಪಡೆದು ಮರಣ ನಂತರವೂ ಕೂಡ ಆ ವ್ಯಕ್ತಿಯ ಹೆಸರನ್ನು ಇವತ್ತು ಎಲ್ಲರೂ ಕೂಡ ಕೊಂಡಾಡ್ತಾ ಇದ್ದಾರೆ. ಶ್ರೀಮತಿ ನಳಿನಿ ಲೋಕಪ್ಪ ಗೌಡ ಅವರು ಸಮಾಜ ಸೇವೆಯನ್ನು ಮಾಡುವುದರ ಜೊತೆಗೆ ಇತ್ತೀಚೆಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಮರಣಾನಂತರ ಅವರ ಹೆಸರು ಕೂಡ ಮತ್ತೊಮ್ಮೆ ಶಾಶ್ವತವಾಗಿ ಇರಬೇಕು, ಏನಾದರೂ ಜನರಿಗೆ ಅವರ ಸ್ಮರಣಾರ್ಥವಾಗಿ ಮಾಡಬೇಕು ಎನ್ನುವಂಥದ್ದು ಅವರ ಪತಿ ಲೋಕಪ್ಪ ಗೌಡರು ಕೂಡ ಬಹುಶಃ ಇವತ್ತಿನ ದಿನ ಅವರ ಮನೆಯಲ್ಲಿ ಶ್ರದ್ಧಾಂಜಲಿ ಸಭೆ ಆಗಿರ್ಬೋದು, ನುಡಿನಮನ ಕಾರ್ಯಕ್ರಮಗಳನ್ನು ಆಯೋಜಿಸಿರುವಂತದ್ದು. ಅದರ ಜೊತೆಗೆ ನಳಿನಿ ಲೋಕಪ್ಪ ಗೌಡರವರು ಓರ್ವ ಸರ್ವ ಧರ್ಮೀಯರು ಮತ್ತು ಸಾಮರಸ್ಯದ ಬದುಕನ್ನು ಸಾಗಿಸಿದವರು. ಅವರ ಎಲ್ಲ ಧಾರ್ಮಿಕ ಆಗಿರ್ಬೋದು, ಇನ್ನಿತರ ಚಟುವಟಿಕೆಗಳಲ್ಲಿ ಸರ್ವ ಧರ್ಮದವರನ್ನು, ಅಲ್ಲಿ ಹಿಂದೂಗಳು ಮಾತ್ರ ಅಲ್ಲ, ಮುಸಲ್ಮಾನರು ಬಾಂಧವರನ್ನು, ಕ್ರೈಸ್ತ ಬಾಂಧವರನ್ನು ಸೇರಿಸಿಕೊಂಡು ಸಾಗಿಸಿದಂತಹ ಬದುಕು ಅವರ ಇಡೀ ಸಾಮಾಜಿಕ ಬದುಕು. ಆ ಹಿನ್ನೆಲೆಯಲ್ಲಿ ಇವತ್ತು ಅವರ ಪತಿ ಲೋಕಪ್ಪ ಗೌಡರವರು ಮುಸಲ್ಮಾನ ಬಂಧುಗಳಿಗೆ ಈ ತಿಂಗಳು ಇದು ರಂಜಾನ್ ತಿಂಗಳ ಉಪವಾಸದ ಸಂದರ್ಭ, ಬಹುಶಃ ಮಧ್ಯಾಹ್ನದ ದಿವಸ ಅವರ ಮನೆಗೆ ಬಂದು ಅವರ ಏನು ಸ್ಮರಣಾರ್ಥವಾಗಿ ಮಾಡಿದಂತಹ ಒಂದು ಭೋಜನವನ್ನು ಸವಿಲಿಕ್ಕೆ ಮುಸಲ್ಮಾನ ಬಾಂಧವರಿಗೆ ಸಾಧ್ಯ ಆಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಬಹಳ ವಿಶೇಷವಾಗಿ ಇವತ್ತು ಪಾಪೆತಡ್ಕದ ಈ ಮಸೀದಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿ ಮುಸಲ್ಮಾನ ಬಾಂಧವರಿಗೆ ಅವರ ಸ್ಮರಣಾರ್ಥವಾಗಿ ಅವರ ಲೆಕ್ಕದಲ್ಲಿ ಒಂದು ವಿಶೇಷವಾಗಿ ಇಫ್ತಾರ್ ಕೂಟವನ್ನು ಆಯೋಜಿಸಬೇಕು ಅಂತ ಪತಿ ಲೋಕಪ್ಪ ಗೌಡರವರು ಆಯೋಜಿಸಿದ್ದು. ಬಹುಶಃ ಇವತ್ತು ನಾವೀಗ ಈ ಪಾಪೆತಡ್ಕದ ಮಸೀದಿಯಲ್ಲಿದ್ದೇವೆ. ತಮ್ಮ ದೃಶ್ಯಗಳಲ್ಲಿ ತಾವು ನೋಡಿದ್ದೀರಿ. ಇಲ್ಲಿ ಆಗಮಿಸಿರತಕ್ಕಂತ ಎಲ್ಲ ಮುಸಲ್ಮಾನ ಬಂಧುಗಳಿಗೆ ಇವತ್ತು ಶ್ರೀಮತಿ ನಳಿನಿ ಲೋಕಪ್ಪ ಗೌಡ ಇವರ ಹೆಸರಿನಲ್ಲಿ ಅವರ ಸ್ಮರಣಾರ್ಥವಾಗಿ ಇಫ್ತಾರ್ ಕೂಟವನ್ನು ಆಯೋಜಿಸಿರುವಂತದ್ದು. ಬಹುಶಃ ಈ ಒಂದು ಇಫ್ತಾರ್ ಕೂಟವನ್ನು ಕೂಡ ಆಯೋಜಿಸಿದ್ರೆ ಮಾತ್ರ ಸಾಕಾಗುದಿಲ್ಲ, ಅದನ್ನು ಪ್ರೀತಿಪೂರ್ವಕವಾಗಿ ಸ್ವೀಕರಿಸುವಂತಹ ಒಂದು ಮನೋಭಾವ ಕೂಡ ಮುಸಲ್ಮಾನ ಬಾಂಧವರಲ್ಲಿದೆ. ಬಹುಶಃ ಅವರ ಮುಖದಲ್ಲಿ ನಮಗೆ ನೋಡಿದಾಗ ಗೊತ್ತಾಗ್ತದೆ ಪ್ರೀತಿಪೂರ್ವಕವಾಗಿ ಅದನ್ನು ಸ್ವೀಕರಿಸಿದ್ದಾರೆ. ಬಹುಶಃ ಯಾಕೆ ನಳಿನಿ ಲೋಕಪ್ಪ ಗೌಡ್ರವರ ಅವರು ಇಫ್ತಾರ್ ಕೂಟವನ್ನು ಇಲ್ಲಿ ಆಯೋಜಿಸಿದ್ರು ಮತ್ತು ಮುಸಲ್ಮಾನ ಬಾಂಧವರು ಕೂಡ ಯಾಕೆ ಅವರನ್ನು ಅಷ್ಟು ಪ್ರೀತಿಯಿಂದ ನೋಡ್ತಾರೆ ಎನ್ನುವುದಕ್ಕೆ ನಾವು ಅವರ ಮಾತಿನಲ್ಲಿ ಕೇಳಬೇಕು. ಮಸೀದಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಉಮ್ಮರ್ ಶಾಫಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇಫ್ತಾರ್ ಕೂಟ ಇವತ್ತು ಆಯೋಜನೆ ಆಗಿದೆ. ಬಹುಶಃ ಬೇರೆ ಬೇರೆ ದಿನ ಬೇರೆ ಬೇರೆ ರೀತಿಯಲ್ಲಿ ಇಫ್ತಾರ್ ಕೂಟಗಳಾಗಿರ್ಬೋದು, ಆದ್ರೆ ಇವತ್ತು ಬಹಳ ವಿಶೇಷ. ಶ್ರೀಮತಿ ನಳಿನಿ ಲೋಕಪ್ಪ ಗೌಡರ ಸ್ಮರಣಾರ್ಥವಾಗಿ ಅವರ ಪತಿ ಲೋಕಪ್ಪ ಗೌಡ್ರವರು ಇಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದಾರೆ. ಯಾಕೆ ಇಲ್ಲಿ ಅವರು ಇಫ್ತಾರ್ ಕೂಟವನ್ನೇ ಆಯೋಜಿಸಬೇಕಾಗಿ ಬಂತು ಅನ್ನುವಂಥ? ಅಂದ್ರೆ ಅವರು ನಿಧನ ಹೊಂದಾಗ ಆಮೇಲೆ ಒಳ್ಳೆ ಸಂಪರ್ಕದಲ್ಲಿದ್ದು ನಾವು ಅವರ ಇರೋದಾಗ ಸಹ ನಾವು ಹೋಗಿ ಊರಿನವರೆಲ್ಲರೂ ಹೋಗಿದ್ವಿ. ಆದ್ರೆ ನಾವು ಅವ್ರನ್ನ ಆ ಮನೇಲಿ ಎಲ್ಲಾ ಕಾರ್ಯಕ್ರಮಕ್ಕೂ ಸಹ ಆಹ್ವಾನಿಸ್ತಾರೆ. ನಮ್ಮ ಈ ಊರಿನಲ್ಲಿ ಎಲ್ಲಾ ಸಭಾ ಕಾರ್ಯಕ್ರಮಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳು ಒಳ್ಳೆ ರೀತಿಯಲ್ಲಿ ಬರ್ತಾರೆ. ಆದ್ರೆ ಇವತ್ತಿನ ಶ್ರದ್ಧಾಂಜಲಿ ಸೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಮುಸ್ಲಿಂ ಬಂಧುರಿಗೆ ಹೋದ್ರು ಸಹ ಒಂದು ಫುಡ್ ತಿನ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಅವರು ಮೊನ್ನೆ ಫೋನ್ ಮಾಡಿ ಹೇಳಿದ್ರು, ಒಂದು ಒಳ್ಳೆ ರೀತಿಯಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸ್ಬೇಕು, ಒಳ್ಳೆ ಲಕ್ಸುರಿ ನೀವು ಯಾವಾಗ ಮಾಡ್ಬೇಕಂತ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು. ಎಷ್ಟು ಜನ ಸೇರ್ತೀರಿ, ನಿಮ್ಮ ಅಕ್ಕ ನಿಮ್ಗೆ ಗೊತ್ತಿರೋ ಅಮ್ಮನ ಯಾವ ಅಭಿಮಾನಿಗಳು ಇರ್ತಾರೆ ಅವ್ರನ್ನೆಲ್ಲಾನು ಕರೆಸಿ ಒಳ್ಳೆ ರೀತಿಯಲ್ಲಿ ಒಂದು ಇಫ್ತಾರ್ ಕೂಟ ನಡೆಸ್ಬೇಕಂತ ಹೇಳಿದಾಗ ಎಲ್ಲರನ್ನು ಆಯೋಜಿಸಿ ಸುಮಾರು ಒಂದು 250 ಮಂದಿಗೆ ಬೇಕಾಗುವಷ್ಟು ಒಂದು ಒಳ್ಳೆ ಊಟೋಪಚಾರ ನೀಡಿ ನಾವು ಆಯೋಜಿಸುತ್ತೇವೆ. ಶ್ರೀಮತಿ ನಳಿನಿ ಲೋಕಪ್ಪ ಗೌಡರು ಸರ್ವಧರ್ಮೀಯರ ಸಾಮರಸ್ಯದ ಬದುಕು ಸಾಗಿಸ್ತಾರೆ. ಬಹುಶಃ ಅನೇಕ ಮುಸಲ್ಮಾನ ಮಂದಿರಗಳಿಗೂ ಕೂಡ, ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಅವರು ನೆರವನ್ನು ಕೊಟ್ಟಿದ್ದಾರೆ ಎನ್ನುವಂತ ಮಾತಿದೆ. ಏನ್ ಹೇಳಿ? ಅಂದ್ರೆ 1985 ಕಾಲಘಟ್ಟದಲ್ಲಿ ನಾವು ಆಗ ಹುಟ್ಟಿರ್ಲಿಲ್ಲ. ಅವರ ಮನೆ ಲೋಕಪ್ಪ ಗೌಡರು ಮಾತಾಡಿದಾಗ ಹೇಳಿದ್ರು, ಆ ಸಮಯದಲ್ಲಿ ಅವರ ಮನೆಯಲ್ಲಿ ಸುಮಾರು 15ರಿಂದ 20 ಮುಸಲ್ಮಾನ ಬಾಂಧವರು ಕೆಲಸಕ್ಕಿದ್ರು. ಆಗ ಅವರ ಆಶ್ರಯಕ್ಕೆ ನಾವು ಮಸೀದಿಗೆ ತೆರಳ್ತಾ ಇದ್ದದ್ದು, ಮುಖ್ಯ ಮಸೀದಿಗೆ ಸರಿ ಸುಮಾರು ಇಲ್ಲಿಂದ 3-4 ಕಿಲೋಮೀಟರ್ ಇದೆ. ಆಗ ಇಲ್ಲಿ ಸ್ಥಳೀಯವಾಗಿ ಒಂದು ಮಸೀದಿ ನಿರ್ಮಿಸಬೇಕು ಅಂತ ಊರವರ ಅಪೇಕ್ಷೆ ಪಟ್ಟಾಗ ಇಲ್ಲಿ ಶಿಲಾನ್ಯಾಸ 1985ರಲ್ಲಿ ಒಳ್ಳೆ ಒಂದು ಅಮೌಂಟ್, ಆಗಿನ ಕಾಲದಲ್ಲಿ ಒಂದು ಒಳ್ಳೆ ಅಮೌಂಟ್ ಕೊಟ್ಟು ಒಂದು ಮಸೀದಿಗೆ ಅವರು ಸಹಾಯ ಮಾಡಿದ್ದಾರೆ. ತದನಂತರದಲ್ಲಿ ಒಂದು 15-20 ವರ್ಷಗಳಿಂದ ಈ ಮದ್ರಸಾ ಕಟ್ಟಡ ನಿರ್ಮಿಸುವಾಗ ಸಹ ಸ್ಲ್ಯಾಬಿಗೆ ಬೇಕಾಗ ಒಂದು 100 ಗುಣಿ ಸಿಮೆಂಟ್ ಅನ್ನು ಸಹ ನೀಡಿದ್ದಾರೆ. ಅದೇ ರೀತಿ ನಮ್ಮ ಮಸೀದಿಗೆ ಕೆಲಸಗಳಿಗೆ ಅಥವಾ ಮದ್ರಸದ ಕೆಲಸಗಳಿಗೆ ಬೆಂಗಳೂರಿಗೆ ಇಲ್ಲಿಂದ ಹಿಂದಿನ ಈ ಆಡಳಿತ ಸಮಿತಿಯವರು ತೆರಳಿದಾಗ ಮನೆಯಲ್ಲಿ ನಿಂತು ಊಟೋಪಚಾರದ ವ್ಯವಸ್ಥೆ ಸಹ ಮಾಡ್ತಾ ಇದ್ರು. ಬಹುಶಃ ಇಲ್ಲಿ ಊರಿನಂತ ಎಲ್ಲ ಮಕ್ಕಳಿಗೂ ಬೇಕಾಗುವ ಎಲ್ಲ ಒಳ್ಳೆ ಇದು ಉಪಕಾರ ಮಾಡ್ತಾ ಇದ್ರು.
ಅವರ ಮೇಲೆ ಮುಸಲ್ಮಾನ ಬಾಂಧವರಿಗೆ ಬಾಕಿಯವರಿಗೆ ಯಾವ ರೀತಿಯಾದಂತಹ ಗೌರವ? ಒಳ್ಳೆಂದು ಅವರನ್ನು ಯಾರು ಸಹ ಅಮ್ಮನಂತೇ ಕರೀತಾ ಇದ್ರು, ಅದಷ್ಟು ಪ್ರೀತಿಯಿಂದ ಎಲ್ಲರನ್ನು. ಸುಮಾರು ಇಲ್ಲಿ ಆಸುಪಾಸಿನ ಹಲವಾರು ಮುಸಲ್ಮಾನ ಬಾಂಧವರು ಅವರ ಮನೆಯಲ್ಲಿ ಕೆಲಸಕ್ಕಿದ್ರು, ಒಂದು ಮಕ್ಕಳ ತರ ನೋಡ್ಕೊಳ್ತಾ ಇದ್ರು. ಒಳ್ಳೆ ಜಾತಿ ಭೇದ ಭಾವ ಏನು ಇರ್ಲಿಲ್ಲ. ಅವರ ದೀಪಾವಳಿ ಇದ್ರೆ ಅವ್ರನ್ನ ಆಹ್ವಾನಿಸ್ತಾ ಇದ್ರು, ನಮ್ಮ ಪೆರ್ನಾಳಿದ್ರೆ ಅವ್ರು ಬರ್ತಾ ಇದ್ರು. ಒಂದು ಒಳ್ಳೆ ರೀತಿಯಲ್ಲಿ ಬಂಧವಿತ್ತು ಅವರೊಟ್ಟಿಗೆ. ಅವರ ಹೆಸರಿನಲ್ಲಿ ಇವತ್ತು ಪತಿ ಲೋಕಪ್ಪ ಗೌಡರು ಇದನ್ನ ಆಯೋಜಿಸಬೇಕು ಅಂತ ಹೇಳಿರುವಂತ. ಅವರು ಫೋನ್ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು, ಎಲ್ಲರನ್ನ ಆಹ್ವಾನಿಸ್ಬೇಕಂತ ಹೇಳಿದಾಗ ಒಂದು ಸುಮಾರು 250 ಮಂದಿಗೆ ಬೇಕಂತ ಒಳ್ಳೆ ಫುಡ್, ಒಂದು ಚಿಕನ್ ಬಿರಿಯಾನಿ, ಅದ್ರದ್ದು ಒಳ್ಳೆ ರೀತಿ ಇಫ್ತಾರ್ ಕೂಟವನ್ನು ಆಯೋಜಿಸಿದ್ದೇವೆ. ಏನೆಲ್ಲ ಇವತ್ತು ಅಂತ ಅಂದ್ರೆ ಈಗ ಇಫ್ತಾರ್ ಕೂಟಕ್ಕೆ ಬೇಕಾದ ಫ್ರೂಟ್ಸ್, ಖರ್ಜೂರ, ಜ್ಯೂಸ್ ಐಟಮ್ಸ್ ಇದೆ, ಸಮೋಸ ಇದೆ, ರೋಲ್ ಇದೆ, ಅದ ನಂತರ ಚಾ ಇದೆ, ಆಮೇಲೆ ಚಿಕನ್ ಬಿರಿಯಾನಿ ಎಲ್ಲರಿಗೆ ಕಂಟಿನ್ ಅಲ್ಲಿ ಬಾಕ್ಸ್ ಆಗಿ ಮನೆಗೆ ಕೊಂಡೋಗೋಕೆ ವ್ಯವಸ್ಥೆ ಮಾಡಿದ್ದೆ. ತುಂಬಾ ಖರ್ಚು ಮಾಡುವಂತದ್ದು. 45,000 ಖರ್ಚು ಬೇಕಾಗ್ತದೆ. ಎಲ್ಲಾ ಬಂಧುಗಳು ಕೂಡ ಇವತ್ತು ಬಂದಿದ್ದಾರೆ. ಒಳ್ಳೆ ಎಲ್ಲ ಆಸುಪಾಸಿನ ಜಮಾತಿನ ಬಂದವರು ಸಹ ಬಂದಿದ್ದಾರೆ. ಶ್ರೀಮತಿ ನಳಿನಿ ಲೋಕಪ್ಪ ಗೌಡ್ರವರು ಈಗಾಗಲೇ ಉಮರ್ ಶಾಫಿ ಅವರು ಹೇಳಿದ್ರು, ಈ ಮಸೀದಿಯ ನಿರ್ಮಾಣದ ಹಿಂದೆಯೂ ಕೂಡ ಅವರ ನೆರವು ಇದೆ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ರೀಡಾ ಚಟುವಟಿಕೆಗಳಾಗಿರ್ಬೋದು, ಶೈಕ್ಷಣಿಕ ಚಟುವಟಿಕೆಗಳಾದಾಗ ಕೂಡ ಅವರ ನೆರವು ಇತ್ತು. ಬಹುಶಃ ಅವರ ನೆರವನ್ನು ಇವತ್ತು ಯುವಕರು ಕೂಡ ಸ್ಮರಿಸಿಕೊಳ್ಳುವಂತಹ ರೀತಿಯಲ್ಲಿದೆ. ಹಾಗಾಗಿ ಇಲ್ಲಿನ ಅಲ್ಹದಿಯ ಯಂಗ್ ಮೆನ್ಸ್ ನ ಅಧ್ಯಕ್ಷರಾಗಿರುವಂತಹ ಹಾರಿಸ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ಶ್ರೀಮತಿ ನಳಿನಿ ಲೋಕಪ್ಪ ಗೌಡ್ರವರ ಸ್ಮರಣಾರ್ಥವಾಗಿ ಇವತ್ತು ಇಫ್ತಾರ್ ಕೂಟ ಆಯೋಜನೆ ಆಗಿರುವಂತದ್ದು. ಅವರ ಬಗ್ಗೆ ಹೇಳುದಾದ್ರೆ ಅವರ ಬಗ್ಗೆ ಅಂದ್ರೆ ಅವರು ಎಲ್ಲರಿಗೂ ಈಕ್ವಲ್ ಆಗಿ ನೋಡ್ತಾ ಇದ್ರು. ಅಂದ್ರೆ ಇವಾಗ ಚಿಕ್ಕವರು ದೊಡ್ಡವರು ಅಂತ ಹೇಳಿ ಮಾಡ್ತಾ ಇರ್ಲಿಲ್ಲ. ಇವನ್ ಯಾವುದೇ ರೀತಿಯ ಲಾಭಾಂಶವನ್ನು ಅವ್ರು ಪಡಿಲಿಕ್ಕೋಸ್ಕರ ಯಾವುದೇ ರೀತಿಯ ಕಣ್ಣಿಂಗ್ ಆಗ್ಲಿ ಅದೇ ರೀತಿ ಇರ್ಲಿಲ್ಲ. ಅವರ ಏನಿದೆ ಅವರು ಮಾಡಿರುವಂತದ್ದು ಏನಿದೆ ಇವಾಗ ಅಂದ್ರೆ ಊರಿಗಾಗಿರ್ಬೋದು, ನಮ್ಗೆ ಏನೇ ತೊಂದರೆ ಇದ್ರು ಅವ್ರ ಬಳಿ ಹೋದ್ರೆ ಖಂಡಿತವಾಗ್ಲೂ ಅದಕ್ಕೆ ರೆಸ್ಪಾಂಡ್ ಕೊಡ್ತಾ ಇದ್ರು. ಅದೇ ರೀತಿ ಆಟಕ್ಕಾಗ್ಲಿ, ನಾವೇನು ಕ್ರೀಡೆಗೆ ಏನಿದೆ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಅದೇ ರೀತಿ ಅಲ್ಲಿ ಗ್ರೌಂಡ್ ಅಲ್ಲಿ ನಾವು ಆಟ ಆಡ್ಬೇಕಿದ್ರೆ ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಬಂದು ಸಾಲ್ವ್ ಮಾಡ್ತಾ ಇದ್ರು. ಎಲ್ಲ ರೀತಿಯಲ್ಲೂ ನಮ್ಮೊಟ್ಟಿಗೆ ತುಂಬಾ ಚೆನ್ನಾಗಿ ಅವ್ರನ್ನ ನಿಜವಾಗ್ಲೂ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ. ಎಲ್ರಿಗೂ ತುಂಬಾ ದುಃಖ ಇದೆ ಅವರ ಅಗಲಿಕೆ. ಖಂಡಿತವಾಗ್ಲೂ ಇನ್ನು ಬೇಕಿತ್ತು ಅವರು ಸಮಾಜ. ಖಂಡಿತ ಅವ್ರು ಬೇಕಿತ್ತು. ಯಾಕಂದ್ರೆ ಇವತ್ತಿನ ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿದೆ. ಸೊ ಇಂಥ ಸಮಾಜದಲ್ಲಿ ಅವರ ಅಗಲುವಿಕೆ ತುಂಬಾ ನೋವು ಕೊಟ್ಟಿದೆ ಎಲ್ಲರಿಗೂ. ಖಂಡಿತವಾಗ್ಲು ಈ ಊರವರಿಗಂತೂ ತುಂಬಾ ನೋವು ಕೊಟ್ಟಿದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.